ನನ್ನ ಭಾವನೆ. ಎರಡನೇದಾಗಿ ಇವತ್ತು ನಾನು ಇಲ್ಲಿ ಬಂದು ನಿಮ್ಮ ಎದುರು ಮಾತಾಡ್ತೇನಾದರೆ ಅಥವಾ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿದ್ದೇನೆ, ದೈಜಿ ವರ್ಲ್ಡ್ ಏನಾದರೂ ಒಂದು ಸಾಧನೆ ಮಾಡಿದೆ ಆದರೆ ಅದಕ್ಕೆ ಪ್ರೆಸ್ ಕ್ಲಬ್ನ ಬಹಳ ದೊಡ್ಡದಾದಂತಹ ಒಂದು ಸಪೋರ್ಟ್ ಇದೆ. 2003ಯಲ್ಲಿ 2003 ಇಸವಿಯಲ್ಲಿ 20 ವರ್ಷಗಳ ಹಿಂದೆ ಮೊದಲ ಬಾರಿಗೆ ನನ್ನ ಜೀವನದಲ್ಲಿ ಒಂದು ಪ್ರೆಸ್ ಕ್ಲಬ್ ಇಲ್ಲಿ ಕೂತ್ಕೊಂಡು ಪ್ರೆಸ್ಸಿನವರನ್ನ ಅಡ್ರೆಸ್ ಮಾಡುವಂತಹ ಒಂದು ಅವಕಾಶ ನನಗೆ ಲಭಿಸಿತ್ತು. ನನಗೆ ಇನ್ನೂ ಕೂಡ ನೆನಪಿದೆ, ಸರ್ ಇಲ್ಲಿ ಇದ್ದಾರೆ, ಇವರು ಅಧ್ಯಕ್ಷರಾಗಿದ್ದರು, ಆನಂದ್ ಸರ್ ಅಲ್ವ. ಆ ಟೈಮಲ್ಲಿ ದೈಜಿ ವರ್ಲ್ಡ್ನ ಫಸ್ಟ್ ಆಫೀಸ್ 2003ರಲ್ಲಿ ಮಂಗಳೂರಲ್ಲಿ ಸ್ಟಾರ್ಟ್ ಆಗಿತ್ತು. ಆ ಟೈಮಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೆ. ಪ್ರತಿಯೊಬ್ಬ ಪತ್ರಿಕೆಯವರು, ದೃಶ್ಯ ಮಾಧ್ಯಮದವರು ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ರು. ತದನಂತರ ಮುಂದೆ 4-5 ಬಾರಿ ಅಂತ ಅವಕಾಶ ನನಗೆ ಬಂದಿತ್ತು. ಎಲ್ಲರೂ ಅಷ್ಟು ಸಪೋರ್ಟ್ ಮಾಡಿದ್ರಿಂದ ಏನು ನನ್ನ ನಮ್ಮ ದೈಜಿ ವರ್ಲ್ಡ್ಗೆ ಕೂಡ ಒಂದು ಬ್ರಾಂಡ್ ಬಂದು ಜನರ ನಮಗೆ ಸಿಕ್ಕಿತ್ತು. ಅದಕ್ಕಾಗಿ ಪ್ರೆಸ್ ಕ್ಲಬ್ಗೆ ನಾನು ಪ್ರಪ್ರಥಮವಾಗಿ ನನ್ನ ಹೃದಯಾಂತರಾಳದಿಂದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ.